ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಚಾಕುವಿನಿಂದ ಇರಿದು ವ್ಯಕ್ತಿಯೊಬ್ಬರನ್ನು ಕೊಲೆ ಮಾಡಿರುವ ಘಟನೆ ಲಿಂಗರಾಜನಗರದಲ್ಲಿ ನಡೆದಿದೆ. ಇನ್ನು ಈ ಘಟನೆ ಸಂಭವಿಸಿದ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಲಾಬುರಾಮ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಗದಗದ ಕಾನೂನು ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಶಂಕರಪ್ಪ ಮುಷನ್ನವರ ಎಂಬುವವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಅಳಿಯನಿಂದಲೇ ಮಾವನ ಕೊಲೆಯಾಗಿದೆ ಎಂದು ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ವಿದ್ಯಾನಗರ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾನಗರ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 6:15 6:30 ಗಂಟೆ ಮಧ್ಯದಲ್ಲಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಲಿಂಗರಾಜಪುರ ಅಂತ ಏನು ಏರಿಯಾ ಬರ್ತದಲ್ಲಿ ಶ್ರೀ SS ಮುಷಣ್ಣವರವರು ಬೆಳಿಗ್ಗೆ ವಾಕಿಂಗ್ ಅವ್ರದ್ದು ರೂಟೀನ್ ಇದೆ. ಅದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬರುವಾಗ ಅವ್ರ ಮುಂದೆ ವೇಟ್ ಮಾಡೋರು ಅವ್ರ ಅಳಿಯ ಸಂತೋಷ್ ಅಂತ. ಅವ್ರು ಹೆಂಗೆ ಡೋರ್ ಓಪನ್ ಮಾಡಿದ ತಕ್ಷಣ ಇವರು ಮನೆ ಒಳಗಡೆ ಎಂಟರ್ ಆಗಿ ಅವ್ರ ಜೊತೆಗೆ ಅವರು ಪ್ರಿಪೇರ್ ಆಗಿ ಬಂದಿದ್ದರು. ಅವ್ರ ಕಡೆ ನೈಫ್ ಇತ್ತು. ಆ ಚಾಕುವಿಂದ ಮುಷಣ್ಣವ್ರವ್ರಿಗೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜರಿ ಮಾಡಿದ್ದಾರೆ. ಅದರಿಂದ ಆ ಸೀರಿಯಸ್ ಇಂಜರೀಸ್ನ ಅವ್ರದ್ದು ಡೆತ್ ಆಗಿದೆ. ಮತ್ತು ಅದರ ಜೊತೆಗೆ ಅವ್ರದ್ದು ಮುಷಣ್ಣವ್ರವ್ರ ಮನೆಯವ್ರಿಗೆ ಸೀರಿಯಸ್ ಇಂಜರೀಸ್ ಆಗಿದ್ದಾರೆ. ಅವರು ಹಾಸ್ಪಿಟಲ್ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಈಗ ಆರೋಪಿಯಲ್ಲಿ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡುವಾಗ ಮುಂಚೆ ಲೋಕಲ್ ಪಬ್ಲಿಕ್ಕು ಮತ್ತು ಮನೆಯಲ್ಲಿ ಮುಷಣ್ಣವರವರು ಇಬ್ಬರು ಮಗಳು ಕೂಡ ಇದ್ದರು. ಅವರು ಸಿಕ್ಯೂರ್ ಮಾಡಿದರು ಅಲ್ಲಿ. ಆಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದರು. ಈಗ ಅವ್ರಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೇವೆ. ಇಂಕ್ವೈರಿ ಮಾಡ್ತಾ ಇದ್ದೀವಿ. ಇದರ ಸಂಬಂಧಪಟ್ಟಾಗಿ ಈಗ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಮತ್ತು ತನಿಖೆ ಮುಂದಿದೆ. ಅವ್ರದ್ದು ಈಗ ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು, ಗಂಡ ಹೆಂಡತಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಅದರ ಸಂಬಂಧಪಟ್ಟಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸಬ್ಜೆಕ್ಟ್ ಟು ವೆರಿಫಿಕೇಷನ್. ನಾವು ವೆರಿಫೈ ಮಾಡಬೇಕಾಗಿ ಏನು ಕೇಸ್ ನಡೀತಾ ಇದ್ದು ಅದು ಅಷ್ಟು ಗೊತ್ತಾಯಿತು. ಮುಂದಿನ ಬಾಕಿ ವಿಷಯ ಅದ್ರ ಬಗ್ಗೆ ನಾವು ತನಿಖೆಯಲ್ಲಿ ಪತ್ತೆ ಆಗ್ಬೋದು ಅಷ್ಟೇ. ಸಾರಿ, ನೈಫ್. ಅದೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತ ಈಗ ಫಸ್ಟ್ ಪ್ರೈಮಾ ಫೇಸಿ ನಮಗೆ ಹೇಳ್ತಾ ಇದ್ದಾರೆ. ಓಕೆ, ಎಂಕ್ವೈರಿ ಮಾಡುವಾಗ ಈ ಥರ ಹೇಳಿದ್ದಾರೆ. ಬಟ್ ಫರ್ದರ್ ನಾವು ಡೀಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಈಗ ಜಸ್ಟ್ FIR ಆಗಿದ್ದು, ಒಂದು ಅಫೆನ್ಸ್ ಆಗಿದ್ದು ಒಂದು ಕೆಲವು ತಾಸು ಆಗಿದೆ. FIR ಆಗಿದೆ. ಫರ್ದರ್ ನಾವು ತನಿಖೆಯಲ್ಲಿ ಎಲ್ಲ ಡೀಟೇಲ್ ಯಾವುದಾದ್ರು ಆ್ಯಂಗಲ್ ಇದೆ ಅದೆಲ್ಲ ವೆರಿಫೈ ಮಾಡ್ತೀವಿ. ಓಕೆ, ಅಳಿಯ ಸನ್ನಿಂದ ಅವ್ರ ಹೆಸರು ಸಂತೋಷ್ ಅಂತ.